ಮಂಗಳೂರು ನಗರದ ಪೊಲೀಸ್ ಲೈನ್ನಲ್ಲಿರುವ ಮುನೀಶ್ವರ ಮಹಾಗಣಪತಿ ವ್ಯಾಯಾಮ ಶಾಲೆಯು ತಾಲೀಮು ಪ್ರದರ್ಶನ ನೀಡುವಲ್ಲಿ ಪ್ರಖ್ಯಾತಿಯನ್ನ ಪಡೆದುಕೊಂಡಿರುವ ತಂಡವಾಗಿದೆ. ಇವರ ಪುತ್ತೂರಿನಲ್ಲಿ ನೀಡಿದ ತಾಲೀಮು ಪ್ರದರ್ಶನ ನೋಡುಗರ ಗಮನ ಸೆಳೆದಿದೆ. ಈ ಕುರಿತಾಗಿ ಪ್ರತಿಕ್ರಿಯೆ ನೀಡಿರುವ ತಂಡದಲ್ಲಿ ಒಬ್ಬರಾಗಿರುವ ಉದಯ್ ಕುಮಾರ್ ಅವರು, ಧಾರ್ಮಿಕ ಕಾರ್ಯಕ್ರಮಗಳಿರುವ ಕಡೆಗಳಲ್ಲಿ ಹೆಚ್ಚಾಗಿ ತಾಲೀಮು ತಂಡಗಳನ್ನು ಪ್ರದರ್ಶನ ನೀಡಲು ಆಹ್ವಾನಿಸುತ್ತಿದ್ದು, ಒಂದು ತಂಡದಲ್ಲಿ ಕನಿಷ್ಠ 25ಕ್ಕಿಂತ ಮಿಕ್ಕಿ ಜನರು ಇರ್ತಾರೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈ ಸಾಹಸಮಯ ಪ್ರದರ್ಶನಗಳನ್ನು ತಾಲೀಮು ಪ್ರದರ್ಶನಕಾರರು ನೀಡುತ್ತಾರೆ. ಸಾಂಪ್ರದಾಯಿಕ ವ್ಯಾಯಾಮ ಶಾಲೆಗಳ ಸಂಖ್ಯೆ ಕ್ಷೀಣಿಸುತ್ತಿರುವ ನಡುವೆ ತಾಲೀಮು ತಂಡಗಳು ಇಂದು ಬೆರಳೆಣಿಕೆಯ ಸಂಖ್ಯೆಗೆ ಬಂದಿವೆ. ಆದರೂ ತಾಲೀಮು ಪ್ರದರ್ಶನವನ್ನು ದೇಹದಲ್ಲಿ ಶಕ್ತಿ ಇರುವ ತನಕ ಮುಂದುವರಿಸಿಕೊಂಡು ಹೋಗಬೇಕೆಂಬ ಇಚ್ಛೆ ಇದೆ ಎನ್ನುತ್ತಾರೆ ಅವರು. ನಾನು ಶ್ರೀ ಮುನೀಶ್ವರ ಮಹಾಗಣಪತಿ ವ್ಯಾಯಾಮ ಶಾಲೆ ಪೊಲೀಸ್ ಲೈನ್ ಮ್ಯಾಂಗ್ಳೂರು ಅಲ್ಲಿ ನಾನು ಕಲಿತದ್ದು. ದಿವಂಗತ ಮಾಸ್ಟರ್ ಪ್ರಭಾಕರ್ ಅವರಿಂದ ನಾನು ವಿದ್ಯೆಯನ್ನು ಕಲಿತದ್ದು. ನಾನು 5ನೇ ಕ್ಲಾಸಿಂದ ನಾನು ತಾಲೀಮನ್ನು ಸ್ಟಾರ್ಟ್ ಮಾಡಿದ್ದೇನೆ. ಇವಾಗ ನನಗೆ ಒಂದು 61 ವರ್ಷ ಆಯಿತು. ಇನ್ನು ಮುಂದಕ್ಕೂ ನನಗೆ ಆಡಬೇಕಂತ ಆಸೆ ಇದೆ. ನಮಗೆ ಉಪ್ಪೂರಿನ ಪ್ರಭಾಕರ್ ಮಾಸ್ಟರ್ ಹೇಳಿ ನಮಗೆ ಕಲಿಸಿದವರು, ವಿದ್ಯೆ ಕಲಿಸಿದವರು. ಅವರು ಸಣ್ಣ ಪ್ರಾಯದಲ್ಲಿ ಹೋದರು. ಆದ ನಂತರ ನಾನು ಈ ವಿದ್ಯೆಯನ್ನು ಕಲಿತು ಇವತ್ತಿಗೂ ನನಗೆ ಸಣ್ಣ ಸಣ್ಣ ಮಕ್ಕಳು ಸಿಕ್ಕಿದರೆ ನನಗೆ ಭಾರಿ ಸಂತೋಷ. ಯಾಕಂದರೆ ಅವರಿಗೆ ಮುಂದಿನ ಪೀಳಿಗೆಗೆ ಒಂದು ಆಧಾರ ಆಗ್ತದೆ. ಅದನ್ನು ಕಲಿತರೆ ಇವತ್ತಲ್ಲ ನಾಳೆಗಾದರೂ ಒಂದು ಮಕ್ಕಳಿಗೆ ಒಂದು ಶಕ್ತಿ ತುಂಬುವಂಥ ಒಂದು ಇದಿರ್ತದೆ. ತಾಲೀಮು ಕ್ಲಾಸನ್ನು ಮಾಡ್ತಾ ಇದ್ದೇನೆ. ಈಗ ಕೆಮ್ಮುಂಜೆ ದೇವಸ್ಥಾನದಲ್ಲಿ ಸ್ವಲ್ಪ ಕ್ಲಾಸ್ ಮಾಡ್ತಾಯಿದ್ದೇನೆ. ನನಗೆ ಒಂದು ಹಣ ಏನು ನಾನು ತಗೊಳ್ಳೋದಿಲ್ಲ. ಯಾರು ಮಕ್ಕಳಿಗೆ ಇಷ್ಟ ಇದ್ದರೆ ಅವರು ಕೆಮ್ಮುಂಜೆ ದೇವಸ್ಥಾನ ಹತ್ರ ಶನಿವಾರ ಮತ್ತು ಆತ್ಯವಾರ ಬಂದು ಕಲಿತು ಚೆನ್ನಾಗಿ ವಿದ್ಯೆಯನ್ನು ಕಲಿತು ಮುಂದಿನ ಇದಕ್ಕೆ ಅವರು ವಿಶೇಷತೆ ಏನಂದರೆ ಇದು ಹಿಂದಿನ ಕಾಲದ ವಿದ್ಯೆ. ಇದನ್ನು ಇಲ್ಲಿಗೆ ಮುಗಿಸಬಾರ್ದು. ಮುಂದಕ್ಕೂ ಇದನ್ನು ಎಲ್ಲರೂ ಕಲಿತು ಈ ವಿದ್ಯೆಯನ್ನು ಕಲಿತು ಎಲ್ಲರೂ ಒಂದು ಹೆಸರುವಾಸಿ ಆಗಬೇಕಂತ ನನ್ನ ಒಂದು ಆಸೆ. ತಾಲೀಮಲ್ಲಿ ಸುಮಾರು ಒಂದು 42 ವಿದ್ಯೆಗಳುಂಟು. ನನ್ನ ಬಾಣ ಬೀಸಲಿಕ್ಕಿದೆ, ಅದರಲ್ಲಿ ಹಲವಾರು ನಮೂನೆಯ ಬನವಟ್ಟಿ ಇದೆಲ್ಲ ತೆಗಿಲಿಕ್ಕೆ ಸುಮಾರು ಇದುಂಟು. ಮತ್ತು ಲಾತಿ ಬೀಸಲಿಕ್ಕಿದೆ, ಪಟ್ಟೆ ಹಾಕಲಿಕ್ಕಿದೆ. ಪಟ್ಟೆ ಅಂದರೆ ಮುಖವಾಡವನ್ನು ಹಾಕಿ ಹಿಂದಕ್ಕೆ ತಲವಾರನ್ನು ಹಾಕಿ ತಿರುಗಿಸಿ ಅದನ್ನು ತಿರುಗಿಸ್ಲಿಕ್ಕುಂಟು. ಹನುಮಂತ ಚೆಂಡು ಅಂದರೆ ದೊಡ್ಡ ಒಂದು ಬೆಂಕಿಯ ಇದನ್ನು ಹಾಕಿ ಎದೆಯಲ್ಲಿ ಮತ್ತು ಹಿಂದೆಗೆ ಬೆನ್ನಿಗೆ ಕಟ್ಟಿ ಅದನ್ನು ತಿರುಗಿಸ್ಲಿಕ್ಕೆ ಉಂಟು. ಲಾತಿ ಪೆಟ್ಟುಂಟು, ಮೋಡದ ಪೆಟ್ಟುಂಟು. ಮೋಡದ ಪೆಟ್ಟವನ್ನು ವಿದ್ಯೆ ಕಲಿತರೆ ಅದು ಮತ್ತೂ ಭಾರಿ ಒಳ್ಳೆಯದು. ಮಕ್ಕಳಿಗೆ ಒಂದು ಧೈರ್ಯ ಬರುವಂಥ ಒಂದು ಇದಿರ್ತದೆ. ಅದರಲ್ಲಿ ನಾವು ಮೈಸೂರು, ಹೈದರಾಬಾದು ಮತ್ತು ಇಲ್ಲಿ ಮಂಗಳೂರು ಅಲ್ಲೆಲ್ಲ ನಾವು ಹೋಗ್ತಾ ಇರ್ತೇವೆ.